ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪುರಾಣಗಳಲ್ಲಿ ತಿಳಿಸಿರುವ ನಾಗರ ಪಂಚಮಿ ಹಬ್ಬದ ಹಿನ್ನೆಲೆಯ ಬಗ್ಗೆ ತಿಳಿಸಿಕೊಡುತ್ತೇನೆ. ನಾಗರ ಪಂಚಮಿ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು. ಹಿಂದೂ ಪಂಚಾಂಗದ ಪ್ರಕಾರ ಸಾಲು ಸಾಲು ಹಬ್ಬಗಳಿಗೆ ಮುನ್ನುಡಿ ಎನ್ನುವಂತೆ ಶ್ರಾವಣ ಮಾಸದ ಶುಕ್ಲ ಪಂಚಮಿಯ ದಿನದಂದು ಆಚರಿಸಲಾಗುತ್ತದೆ. ನಾಗ ದೇವತೆಯನ್ನು ಪೂಜಿಸುವ ಈ ಹಬ್ಬ ನಾಗನ ಪ್ರತಿಮೆಗೆ ಅಥವಾ ಹುತ್ತಕ್ಕೆ ಹಾಲೆರೆಯುವ ಮೂಲಕ ಮುಖ್ಯವಾಗಿ ಅಣ್ಣ ತಂಗಿಯರು ಸೇರಿ ಪೂಜಿಸುವ ಹಬ್ಬವೆಂದು ಪ್ರತೀತಿ ಇದೆ. ಇದಕ್ಕೆ ಪುರಾಣಗಳಲ್ಲಿ ಕಥೆಯೂ ಇದೆ. ಜನಮೇಜಯ ರಾಜನು ತನ್ನ ತಂದೆಯ ಸಾವಿಗೆ ಸರ್ಪವು ಕಾರಣವೆಂಬ ವಿಚಾರಕ್ಕೆ ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡುವ ಉದ್ದೇಶದಿಂದ ಸರ್ಪಯಜ್ಞ ಮಾಡುತ್ತಾನೆ. ಯಜ್ಞದಲ್ಲಿ ಸರ್ಪಗಳು ಒಂದೊಂದಾಗಿ ಅಗ್ನಿಕುಂಡದಲ್ಲಿ ಬಿದ್ದು ಭಸ್ಮವಾಗತೊಡಗಿದಾಗ ಉಳಿದ ಸರ್ಪಗಳು ವಾಸುಕಿಯ ತಂಗಿ ಜರತ್ಕಾರುವಿನ ಬಳಿ ತಮ್ಮನ್ನು ರಕ್ಷಿಸಬೇಕೆಂದು ಕೇಳಿಕೊಂಡಾಗ ಆಕೆ ತನ್ನ ಮಗನಾದ ಆಸ್ತಿಕನನ್ನು ಯಜ್ಞ ನಿಲ್ಲಿಸಿ ಬರುವಂತೆ ಕಳುಹಿಸುತ್ತಾಳೆ. ಆಸ್ತಿಕ ಋಷಿಯು ಜನಮೇಜಯನ ಯಜ್ಞ ಮಾಡುತ್ತಿದ್ದ ಯಜ್ಞಶಾಲೆಯನ್ನು ಪ್ರವೇಶಿಸಿ ತನ್ನ ವಿದ್ಯಾಬಲದಿಂದ ರಾಜನನ್ನು ಪ್ರಸನ್ನಗೊಳಿಸಿ ಪ್ರಾಣಿ ಹಿಂಸೆ ಮಹಾಪಾಪವೆಂದು ರಾಜನಿಗೆ ಮನವರಿಕೆ ಮಾಡಿಸಿ ಯಜ್ಞವನ್ನು ನಿಲ್ಲಿಸುವಂತೆ ಬೋಧನೆ ನೀಡುತ್ತಾನೆ. ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಜನಮೇಜಯನು ಯಜ್ಞವನ್ನು ನಿಲ್ಲಿಸಿದ ದಿನವನ್ನು ನಾಗರ ಪಂಚಮಿಯಾಗಿ ಆಚರಿಸಲಾಗುತ್ತದೆ. ಇನ್ನು ಸ್ಕಂದ ಪುರಾಣದ ಪ್ರಕಾರ ದೇವಶರ್ಮ ಎಂಬ ಬ್ರಾಹ್ಮಣನಿಗೆ 9 ಜನ ಮಕ್ಕಳಲ್ಲಿ 8 ಗಂಡು ಹಾಗೂ ಒಬ್ಬಳೇ ಹೆಣ್ಣು ಮಗಳು ಕನ್ನಿಕೆ. ಒಂದು ದಿನ ಗರುಡನಿಂದ ಹಲ್ಲೆಗೊಳಗಾದ ನಾಗರ ಹಾವು ಕನ್ನಿಕೆಯ ಬಳಿ ಬಂದು ರಕ್ಷಣೆ ಕೇಳಿದಾಗ ಆ ಕನ್ನಿಕೆ ಭಕ್ತಿಯಿಂದ ಆ ನಾಗನಿಗೆ ಹಾಲು ಅನ್ನು ನೀಡಿ ಆಶ್ರಯ ಕೊಟ್ಟು ಸಾಕುತ್ತಾಳೆ. ಅದರ ಪ್ರತಿಫಲವಾಗಿ ಆ ನಾಗನು ದಿನಕ್ಕೊಂದು ತೊಲೆ ಚಿನ್ನವನ್ನು ಆಕೆಗೆ ನೀಡುತ್ತದೆ. 8 ಗಂಡು ಮಕ್ಕಳಲ್ಲಿ ಒಬ್ಬನು ದುರಾಸೆಯಿಂದ ಹೆಚ್ಚು ಚಿನ್ನ ನೀಡಬೇಕೆಂದು ಆ ನಾಗನನ್ನು ಪೀಡಿಸಿ ಕಾಲಿನಿಂದ ಒದೆಯುತ್ತಾನೆ. ಇದರಿಂದ ಕೋಪಗೊಂಡ ಹಾವು ಕನ್ನಿಕೆಯ 8 ಜನ ಅಣ್ಣಂದಿರನ್ನು ಕೊಂದು ಹೊರಟು ಹೋಗುತ್ತದೆ. ಇದರಿಂದ ತನ್ನ ಅಣ್ಣಂದಿರ ಸಾವಿಗೆ ತಾನೇ ಕಾರಣವೆಂದು ಮನನೊಂದು ಯಾವುದೇ ಅನ್ನ ಆಹಾರ ಸೇವಿಸದೆ ದೇವರ ಎದುರಲ್ಲಿ ಶಿರಚ್ಛೇದನ ಮಾಡಲು ಮುಂದಾದಾಗ ನಾರಾಯಣ ದೇವರು ವಾಸುಕಿಗೆ ಆ ಅಣ್ಣಂದಿರನ್ನು ಬದುಕಿಸಲು ಆದೇಶ ನೀಡುತ್ತಾನೆ. ಹೀಗೆ ಅಣ್ಣಂದಿರ ಜೀವವನ್ನು ಮರಳಿ ಪಡೆಯಲು ಕನ್ನಿಕೆ ಯಶಸ್ವಿಯಾದ ದಿನವೇ ನಾಗರ ಪಂಚಮಿ. ಅಂದು ಆಕೆ ಉಪವಾಸ ಮಾಡಿದ್ದ ಕಾರಣ ಈಗಲೂ ತನ್ನ ಅಣ್ಣಂದಿರ ಶ್ರೇಯಸ್ಸಿಗಾಗಿ ಹೆಣ್ಣು ಮಕ್ಕಳು ಉಪವಾಸ ಮಾಡುವ ಪದ್ಧತಿ ಇದೆ. ಇನ್ನು ನಾಗರ ಪಂಚಮಿಗೆ ಸಂಬಂಧಿಸಿದಂತೆ ಜನಪದಗಳಲ್ಲೂ ಕೆಲವು ಉಪಕಥೆಗಳಿವೆ. ಜನಪದ ಕಥೆಗಳ ಪ್ರಕಾರ ನಾಗರ ಪಂಚಮಿ ಮುಂಗಾರಿನ ಸಮಯದಲ್ಲಿ ಬರುವುದರಿಂದ ಈ ಸಮಯದಲ್ಲಿ ಕೃಷಿ ಚಟುವಟಿಕೆಗಳು ಒಂದು ಹಂತಕ್ಕೆ ತಲುಪಿರುತ್ತದೆ. ಕೀಟ ಅಥವಾ ಕಪ್ಪೆ ಇಲಿಗಳ ಕಾಟ ಜಾಸ್ತಿ ಇರುವುದರಿಂದ ಇವುಗಳಿಂದ ರೈತರ ಫಸಲನ್ನು ಹಾವುಗಳು ಕಾಪಾಡುತ್ತದೆ. ಹೀಗೆ ರೈತರು ತಮಗೆ ರಕ್ಷಣೆ ನೀಡುವ ನಾಗನಿಗೆ ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ನಾಗರ ಪಂಚಮಿ ಎನ್ನುತ್ತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಬಹಳ ವಿಶೇಷತೆಯಿಂದ ಆಚರಿಸುತ್ತಾರೆ. ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳನ್ನು ಆಕೆಯ ಅಣ್ಣ ಹೋಗಿ ತವರು ಮನೆಗೆ ಕರೆದು ತಂದು ಆಕೆಗೆ ಉಡುಗೊರೆ ನೀಡಿ ಗೌರವಿಸುವ ಸಂಪ್ರದಾಯ ಈಗಲೂ ಇದೆ. ಇನ್ನು ಕೆಲವು ಪುರಾಣಗಳ ಪ್ರಕಾರ ವಿಷ್ಣು ಕೃಷ್ಣನ ಅವತಾರದಲ್ಲಿದ್ದಾಗ ಯಮುನಾ ನದಿಯಲ್ಲಿ ನೆಲೆಸಿದ್ದ ಕಳಿಂಗ ಎಂಬ ದುಷ್ಟ ಸರ್ಪದ ಕೋಪವನ್ನು ಮರ್ದನ ಮಾಡಿ ಭಯಂಕರ ಸರ್ಪವನ್ನು ಸೋಲಿಸಿ ಊರಿನವರನ್ನು ಕಾಪಾಡಿದ ದಿನ ನಾಗರ ಪಂಚಮಿ ಎನ್ನುವ ನಂಬಿಕೆ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಒಂದು ಪಂಗಡದ ಜನರು ಮನೆ ಮನೆಗೆ ಹಾವಿನ ರೂಪವನ್ನು ತೆಗೆದುಕೊಂಡು ಹೋಗಿ ಭಿಕ್ಷೆ ಬೇಡುವ ಪದ್ಧತಿ ಇದೆ. ಇದರಿಂದ ವರ್ಷ ಪೂರ್ತಿ ಕುಟುಂಬದವರಿಗೆ ಹಾವುಗಳು ಕಚ್ಚುವುದಿಲ್ಲ ಎಂಬ ನಂಬಿಕೆ ಅಲ್ಲಿಯವರದ್ದು. ನಾಗನಿಗೆ ಹಾಲು ಎರೆಯುವುದರಿಂದ ಹಾಲು ತಂಪಾಗಿರುವ ಕಾರಣ ನಾಗನ ಕೋಪವು ಶಾಂತವಾಗಿ ಆಶೀರ್ವಾದ ನೀಡುತ್ತಾನೆಂಬ ನಂಬಿಕೆ ಹಿರಿಯರದ್ದು. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.